अखिल राजोपचार पूजा समर्पयामि गणपते गणेश स्वामीना नर्वते तक्रियते हरिवणपुरी गणपते गणेश स्वामी महागणपते महावेदोक्त मंत्रम पाणमर्पयामि तत्र चामर विजय पर्यंत अखिल राजोपचार पूजा समर्पयामि नमो व्रातपते नमो गणपतये नमः प्रमतपतये नमस्ते अस्तु एकदन्ताय विघ्न विनाशिने शोधा श्री वरदमूर्तये नमः दुष्टा श्री गुरुभ्यो नमः आपादमौलि पर्यन्तं गुरुणामागस्वरेतेन विघ्नः प्रणश्यतस्यमनवताः श्री गुरुभ्यो नमः प्रार्थनां समर्पयामि दुष्टानां विघ्नकर्ताः विघ्नापहर्ता तस्मात् विघ्नादिवहं दुष्टज्ञापनाय पौरस्ते सम्प्राप्तिवायः श्रेयो विघ्नादिराजः भूरि गौरितनूजः महागणपतये नमः प्रार्थनां समर्पयामि हरितान्तो दरिताभयानिदाशातिरस्तु शुभमृत्वं गृहाः कुर्वन्तु मङ्गलं महागणपतन्तर्गत परमाविश्वकर्मगुरुवात्मने नमः वेदोक्त प्रार्थना समर्पयामि पूजे ಅಂತ್ಯಕಾಲ ಭಗವಂತನ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ವಿಶೇಷವಾಗಿ 22ನೇ ವರ್ಷದ ಏಕಾಹ ಭಜನ ಪ್ರಾರಂಭ ಮಾಡುವ ಮುಂಚೆ ಮಾಡತಕ್ಕಂಥ ಗಣಯಾಗ ಕಲಶಾಭಿಷೇಕ ಪ್ರಸನ್ನ ಪೂಜಾದಿಗಳಿಂದ ಪರಮಾತ್ಮ ಸರ್ವರೀತಿಯಲ್ಲಿ 6 ಗಂಟೆ 55 ನಿಮಿಷಕ್ಕೆ ಪ್ರಾರಂಭವಾಗಿ ಹಿಂದೆಲ್ಲ ಆರಂಭದ ಹಿಂದಿನ ದಿವಸ ಒಂದು ದಿವಸ ಪೂರ್ತಿಯಾದಂಥ ಏಕಾ ಭಜನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರದ ಆಜ್ಞೆ ರಾಜಾಜ್ಞೆಯಾಗಿ ಅದಕ್ಕೆ ಪರಮಾತ್ಮನ ತಡವಾಗ್ತಾನಂತೆ. ಅದೇ ರೀತಿಯಾಗಿ ಈ ವರ್ಷ ಆ ರಾಜಾಜ್ಞೆ ಉದ್ದೇಶವಾಗಿ ಪ್ರಾತಃ ಕಾಲದಿಂದ ಸೂರ್ಯಾಸ್ತದವರೆಗೆ ಏಕಾ ಭಜನೆಯನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ನಾವು ನಿಮಿತ್ತ ಮಾತ್ರ ಪ್ರೇರಕ ಪ್ರೇರಮಾನೇಶ್ಯ ಸ್ವಯ ಪ್ರೇರಿತ ಮಾನಸ ಅಂತ ಆಗುವಂಥ ಕರ್ತವ್ಯಗಳು ಪರಮಾತ್ಮನ ಚಿತ್ತಕ್ಕೆ ಬಂದು ಪ್ರಾರಂಭದಿಂದ ಉದಯ ಅಸ್ತಮಾನದವರೆಗೆ ಆಗತಕ್ಕಂಥ ಧಾರ್ಮಿಕ ಕರ್ತವ್ಯಗಳು ಅದೇ ರೀತಿಯಾಗಿ ತದರುದ್ದೇಶವಾಗಿ ಮಾಡತಕ್ಕಂಥ ಅನ್ನದಾನ ಸತ್ಕರ್ಮಗಳೆಲ್ಲ ಪರಮಾತ್ಮ ಸ್ವೀಕಾರ ಮಾಡಿಕೊಂಡು
ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಂಥ ಭಕ್ತ ಜನರ ಅಭಿಷ್ಟವನ್ನು ನಡೆಸಿಕೊಟ್ಟು ಇನ್ನು ಮುಂದೆಗೂ ವಿಶೇಷವಾದಂಥ ಸೇವೆ ಮಾಡುವಂಥ ಯೋಗವನ್ನು ಭಾಗ್ಯವನ್ನು ಆ ಮಹಾಗಣಪತಿಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಭಕ್ತ ಜನರೆಲ್ಲ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡೋದು ಹೇಳಿ ಅಗಜಾನನ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಮಹಾಗಣಪತಿ ಗೋವಿಂದ 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 ಅದಕ್ಕೆ ಬೇಕಾದಂಥ ಸಂಪತ್ತನ್ನು ಧರಿಸಿ ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಳ್ಳುವಂಥ ಪೂರ್ವವಾಕ್ಯ ಆ ಮಹಾಗಣಪತಿಯ ದೈವಿಕರ ನಾರಾಯಣಾಯ ಸ್ವಾಹ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಶ್ರೀ ಮಹಾಗಣಪತಿ ಪ್ರೇರಣೆ ಮಹಾಗಣಪತಿ ಪ್ರೀತ್ಯರ್ಥವ್ಯ ಮಾನಸ್ಯಾಹ ನಕ್ಷತ್ರ ಪೂರ್ವ ಆಚಾರ್ಯಮುಖೇನ कारयिष्ये कुरुष्वः ओम तांबूलं श्रीकरं भद्रं विष्णोः प्रीतिकरं यस्मादस्य प्रदानेन यस्मादस्य प्रदानेन ಎಲ್ರಿಗೂ ಶುಭೋದಯ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರು, ಭಕ್ತಾಭಿಮಾನಿಗಳು, ಸಮಿತಿಯ ಪದಾಧಿಕಾರಿಗಳು, ಅದೇ ರೀತಿ ಎಲ್ಲ ಸದಸ್ಯರನ್ನ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶವಾಗಿ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಹಳ ಒಂದು ಸುಂದರವಾದ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಹಾಗೂ ಸಿದ್ಧಿವಿನಾಯಕ ಗಣೇಶ ಮಂದಿರ ಬೀರಿಕೋಟೆಗಾರರು ಇದರ ವರ್ಷ ಪ್ರತಿ ನಡೆಯುವಂತಹ ಇವತ್ತಿನ 22ನೇ ವರ್ಷದ ಏಕಹ ಭಜನಾ ಮಂಗಳೋತ್ಸವ ಕಾರ್ಯಕ್ರಮ ಇವತ್ತಿನ ಈ ಒಂದು ಶುಭ ದಿನದಂದು ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆಹ್ವಾನವನ್ನ ಸ್ವೀಕರಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರಲ್ಲಿ ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅತಿಥಿ ಗಣ್ಯರಲ್ಲಿ ಗೌರವರಾದ ಶ್ರೀ ಶರಣ್ ಪಂಪೆಲ್ ಹಾಗೂ ಶ್ರೀಮತಿ ಗೀತಾ ಶರಣ್ ಪಂಪೆಲ್ ವಿಭಾಗ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ, ಇವರನ್ನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ನಾರಾಯಣ ಕುಂಬಳ ಹಾಗೂ ದಂಪತಿ ಇವರು ಶಾಲು ಹೊದಿಸಿ ಹೇಳಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾದಂಥ ಶ್ರೀ ಶ್ರೀನಿವಾಸ್ ಶೆಟ್ಟಿ ಹಾಗೂ ಶ್ರೀಮತಿ ಸರಸ್ವತಿ ಶ್ರೀನಿವಾಸ್ ಶೆಟ್ಟಿ ಮಾಡಲು ಇವರಿಗೆ ನಮ್ಮ ಸಮಿತಿಯ ಮಹಾಪೌರರಾದ ಶ್ರೀ ರಾಮಣ್ಣ ಶೆಟ್ಟಿ ಇವರು ಹೇಳಿಕೆಯನ್ನು ಕೊಟ್ಟು ಅದೇ ರೀತಿ ಶಾಲನ್ನು ಹೊದಿಸಿ ಗೌರವಿಸಬೇಕು ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ರಾಜೀವ್ ಕೆಂಪಮಣ್ಣು ಇವರು ಶ್ರೀಮತಿ ಅವರಿಗೆ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ತೇನೆ. सरस्वती नाम्न्या दीर्घाशत्यर्थं तस्य कृते रक्षिता निखिल शर्मा धर्मासिद्ध्यर्थमेन आचार्यमुखेन कराचरितां दीपप्रज्वालतिष्याः आचार्यमुखेन कारयिष्ये कुरुष्वः विष्णोरा सर्वभूताय दिव्यरत्नामृतां पुरुषेश्वराय महापीठाय ते नमः. गंगाध्याभिमानदेवता ता सन्नीता तन्तोः ताम्बूलं श्रीकरदशान्तिं प्रयश्य मे हिवासु वासा परिवेगाग संश्रेयां भवति जायमानः तन्धीरासक्कयन्मा मनसा देवयन्ताः देवताभ्यो नमः. प्रार्थनां समर्पयामि. देवता ता सन्नीता सन्तोः श्री कृष्ण श्री संतोष ಹಾಗೂ ಶ್ರೀಮತಿ ಚಂದ್ರಕಲಾ ಸಂತೋಷ್ ಗಡ್ಕರ್ ಇವರಿಗೆ ನಮ್ಮ ಸಮಿತಿಯ ಕಾರ್ಯದರ್ಶಿಯಾದ ಅಮಿತ್ ಸಂಗೋಳಿ ಹಾಗೂ ದಂಪತಿ ಇವರ ಶಾಲನ್ನು ಹೊದಿಸಿ ಹೇಳಿಕೆಯನ್ನು ಕೊಟ್ಟು ಗೌರವಿಸಿಕೊಳ್ಳುವ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಅತಿಥಿಗಳನ್ನು ನಾವು ಗೌರವಿಸ್ತಾ ಇದ್ದೇವೆ. चतुर्षाक्षत्रे कुम्भराशो संतोषनाम्न्या दीर्घाशस्य कान्तायाः अमकनक्षत्रे अमकराशो जातः चन्द्रकलानाम्न्या दीर्घाशस्य धर्मार्थकामोक्षाचरवासित्यर्थमेन आचार्यमुखेन कराचरिता न दीपप्रज्वालतिष्याः आचार्यमुखेन कारयिष्ये कुरुष्वदिरा
आचार्यमुखेन कारयिष्ये कुरुष्वः स्नानासनभूताय दिव्यरत्नायदाश्ते प्रधानपुरुषेश्वराय महापीठाय तेन ताम्बूलं श्रीकरं भद्रं विष्णोः प्रीतिकरं यस्मादस्य प्रदानेन अतः शान्तिं प्रयश्च मे प्रयश्चतो इति पुण्यं सुवासुभासा वैवीकाकाशं श्रेयं भवति जायमानः तन्देन सक्कयन्व मनसा देवयन्ताः देवताभ्यो नमः प्रार्थनां समर्पयामि ಅದೇ ರೀತಿ ಶ್ರೀ ಶಿವಪ್ರಸಾದ್ ಆಚಾರ್ಯ ಹಾಗೂ ಶ್ರೀ ವಿಜಯ ಶ್ರೀ ಶಿವಪ್ರಸಾದ್ ಆಚಾರ್ಯ ಹಿರಿಯ ಇವರಿಗೆ ನಮ್ಮ ಸಮಿತಿಯ ಹಿರಿಯರಾದಂಥ ತಾಯಣ್ಣ ಇವರು ಶಿವದಾಸಿಯಿಂದ ಧರ್ಮಪತ್ನಿಯವರಿಗೆ ವರಲಕ್ಷ್ಮಿ ಇವರು कन्याराशोजातस्य विजयलक्ष्मीनाम्या दीर्घायुषामानसः कुटुम्बानां धर्म अर्थकामोक्षराचार्यविजयगाचार्यतां दीपप्रज्वालदिश्याः कर्मकारयिष्ये कुरुष्वः भद्रं कर्णे विष्णयाम देवा भद्रं पश्येमाक्ष्यप्रियत्राः रेरङ्गे दत्तवां दत्तनाविषेम देवहितं यतायोः युवासुवासा परिवीगाकाशं श्रेयं भवति जायमानः तंघीरा सक्कयन्नो साध्याः वन्दे देवाः ಶ್ರೀ ಕೈಲಾಸ ಬಾಬು ಹಾಗೂ ಶ್ರೀಮತಿ ಸತ್ಯದೇವಿ ಕೈಲಾಸ ಬಾಬು ಇವರಿಗೆ ವಿಷ್ಣುರಾಸನಭೂತಾಯ ಶಂಕರನಾರಾಯಣ ಆಚಾರ್ಯ ಅದೇ ರೀತಿ ಓಂ ಕೇಶವಾಯ ಶಕುಂತಲ ಇವರು ಶಾಸನ ಕೊಡಿಸಿ ಹಿರಿಯರಿಗೆ ಗೋವಿಂದಾಯ ನಮಃ ವಿಷ್ಣವೇ ನಮಃ ಅಂತರ್ಗಣಾಯ ನಮಃ ಗಂಗಾದ್ಯಾ ಅಭಿಮಾನ ದೇವತಾತಾ ಸನ್ನಿಹಿತಾ ನಕ್ಷತ್ರ कैलासवासं श्रेयां भवति जायमानः तन्धीरा सक्कयन्न मनसा देवयन्ताः ಮತ್ತೋರ್ವ ಅತಿಥಿ ಶ್ರೀ ಅಮರನಾಥ್ ಹಾಗೂ ಶ್ರೀಮತಿ ಜಲಜಾಕ್ಷಿ ಅಮರನಾಥ್ ಮಾಡೂರು ಇವರಿಗೆ ಶ್ರೀ ಶ್ರೀಧರ್ ಪಂಜತ್ತೂರು ಅದೇ ರೀತಿ ಗಿರಿಜಾ ಇವರು ಶಾಲನ್ನು ಓದಿಸಿ ಹಿರಿಯರಿಕೆಯನ್ನು ಕೊಟ್ಟು ಗೌರವಿಸಿದ್ದಾರೆ. नारायणाय स्वाहा माधवाय नमः गोविंदाय नमः विष्णवे नमः संकर्षणाय नमः स्तुतिपरोच्चरदेवगणेशविष्टायां शुभायां अपदादिगुरुणामूर्त्यादिनन्तवतारात्मकश्रे महागणपति प्रेरणे महागणपतिप्रीत्यर्थं नक्षत्र कृतिकानकर्णे मेषराशितपर्णाशर्मणा दीर्घाशाब्दस्यकान्तायाः जलदाक्षिणाम्न्या शुभेका दीर्घाशाब्दस्तम्यनाचार्यमुखेन गाराचरिता तपोध्यान आवाहना सर्वेः कृष्णवजालमुजाख्यमाचार्यमुखेन कारयिष्ये कुरुष्वः ओं ताम्बूलं श्रीकरं भद्रं विष्णोः प्रीतिकरं यस्मादस्य प्रदानेन अतः शान्तिं प्रयश्च मे प्रयश्चतोः युवासुवासा परिवीकाकाशं श्रेयं भवति जायमानः तन्देन सक्कयं ताद्या सन्ति देवा विवासुवासा परिवीकाकाशं श्रेयं भवति जायमानः तन्देन सक्कयं मनसा देवयन्ताः ಶ್ರೀ ರಾಮಣ್ಣ ಶೆಟ್ಟಿ ದಂಪತಿಗಳು ರಾಮಣ್ಣ ಶೆಟ್ಟಿ ಅವರಿಗೆ ಸಂಪತ್ ಕೊಚ್ಚಿ ಇವರು ಶಾಲನ್ನು ಹೊಂದಿಸಿ ಎಲ್ಲರಿಗೆಯನ್ನು नारायणाय स्वाहा माधवाय नमः गोविंदाय नमः विष्णवे नमः मसूदनाय नमः त्रिविक्रमाय नमः सत्यपुराच्चरदेवं गृहे जनविष्टायां मूर्त्यादिनन्दवतारात्मनक्षत्र ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ ಹಾಗೂ ದಂಪತಿ ಇವರಿಗೆ रामणशरणकान्ताय वसन्तीनां न्यायदीर्घाय धर्मसिद्ध्यर्थमनाचार्यमुखेन गाराचर्यमुखे आचार्यमुखेन कारयिष्ये आचार्यमुखेन कारयिष्ये गुरुष्वः ओं युवासुभासा परिवीकाकाशं श्रेयां भवति जायमानः तन्धीरा सक्कयन्नो मनसा देवयन्ताः ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ ಕುಂಬಳ ಹಾಗೂ ದಂಪತಿ ಇವರಿಗೆ ಶ್ರೀ ಲೋಲಾಕ್ಷ ಹಾಗೂ ಶ್ರೀಮತಿ ಚಂದ್ರಕಲಾ ಇವರು ಶ್ರೀ ಲಕ್ಷ್ಮೀ ನಾರಾಯಣ ಪ್ರೇರಣೆ ಶಾಲನ್ನು ಹೊರಡಿಸಿ ಕುರುಷ್ವಃ ताम्बूलं श्रीकरं भद्रं विष्णोः प्रीतिकरं यस्मादस्य प्रदानेन शान्तिं प्रयश्च मे प्रयश्चतोः ಶ್ರೀ ಹರೀಶ್ ನಾಯಕ ಅದೇ ರೀತಿ ವಿದ್ಯಾ
ಇವರು ಬಂದು ಶಾಲದ ಎಲೆಯನ್ನು ಕೊಟ್ಟು ಅವರನ್ನೆಲ್ಲ ಕೇಳಿಕೊಳ್ತಾರೆ. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ವಸುಂಧರಾಯ ನಮಃ ತ್ರಿವಿಕ್ರಮಾಯ ಸಂಕರ್ಷಣಾಯ ನಮಃ ಸ್ವಸ್ತಿ ಪುರೋಚ್ಚರ ದೇವಂಗಣೇಶನ ವಿಟ್ಟಾಯಾಂ ಶುಭಾಯಾಂ ಪದಾದಿ ಕರುಣಾಮೂರ್ತ್ಯಾದರಿಂದವದಾರಸ್ಮೈ ಶ್ರೀ ಪರಮಾತ್ಮ ಪ್ರಣಪೀತ್ಯರ್ಥಯಮಾನಸ್ಯಾಹ ಅಮಿಶರ್ಮಣ ದೀರ್ಘಾಶಸ್ಯಕಾಂತಾಯಾಹ दीक्षानाम्या दीर्घाशाधर्मार्थकामोक्षादित्यर्थमनाचार्यमुखेन कारयिष्ये कुरुष्वः ताम्बूलं श्रीकरं भद्रं विष्णोः प्रीतिरस्मास्य प्रदानेन दुष्यान्ति प्रेष्ठ मे प्रेष्ठतोः युवासुवासा परिवीगागा संश्रेयां भवति जायमानः तन्दीरासक्कयन्न मनसा देवयन्तः युवासुवागा परिवीगागा संश्रेयां भवति जायमानः तन्दीरासक्कयन्न मनसा देवयन्तः ಹಾಗೂ ನಿಮಗೂ ಕ್ಷೇತ್ರಕ್ಕೆ ಬರುವಂಥ ಈ ಸಭೆಯಲ್ಲಿ ಪ್ರಾರಂಭ ಆಗುವಂಥ ಯಾವಾಗಲೂ ಇವತ್ತು ಪ್ರಾರಂಭ ಆಗಿ ನಾಳೆ ದಿವಸ ಆಗುವಂಥ ಕರ್ತವ್ಯ ಅನೇಕ ವಿಧವಾದಂದರೆ ಸರಕಾರದ ರಾಜಾಜ್ಞೆ. ಇದರ ಉದ್ದೇಶವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ತಪ್ಪಿದ್ದರೆ ಕ್ಷಮೆ ಮಾಡಿಕೊಡಬೇಕು. ಯಾಕಂದರೆ ಕ್ಷಮಾಪಣೆ ಮಾಡಬೇಕು. ಬೆಳಗಿನಿಂದ ಸೂರ್ಯಾಸ್ತವಾಗುವ ಕರ್ತವ್ಯ ನಿರ್ವೃತ ಮಾಡಿಕೊಂಡು ಈ ಕ್ಷೇತ್ರಗಳಿಗೆ ಎಲ್ಲರ ಮನೆತನದ ಅಂದಾಜುಗಳು ಎಲ್ಲರಿಗೂ ಬೇಕಾದಂಥ ದೀರ್ಘಾಯುಷ್ಯ ಆರೋಗ್ಯ ಭಾಗ್ಯವನ್ನು ಆ ಮಹಾಗಣವನ್ನು ಅನುಗ್ರಹ ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡಿ. ಸಮಿತಿ ಅಧ್ಯಕ್ಷರಿಗೆ ಶ್ರೀ ಮಹಾಗಣಪತಿ
ಪ್ರಜ್ವಲನೆ ಮಾಡುವ ಮುಖಾಂತರ 22ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶ್ರುತಿ ವಿವೇಕ ಭಜನಾ ಮಂದಿರ ಬೀರಿಕೋಟೆ ಕಾಲುವಿನ ಏಕ ಭಜನಾ ಮಹೋತ್ಸವವನ್ನ ಇವತ್ತು ಚಾಲನೆಯನ್ನ ಮಾಡಿದ್ದೇವೆ. ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಳಬೇಕಾಗಿ ನಾವು ಒಂದು ವರ್ಷದ ಮಟ್ಟಿಗೆ ದತ್ತು ತೆಗೆದುಕೊಳ್ಳಲಿಕ್ಕಿದ್ದೇವೆ ಮಂದಿರದ ಪರವಾಗಿ. ಇದೀಗ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣ ಗೋಪಾಲ ಮಹಾಪುರುಷರು ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಈ ಚೆಕ್ ಅನ್ನು ಹಸ್ತಾಂತರ ಮಾಡಲಿದ್ದೇವೆ. 15,000 ರೂಪಾಯಿಗಳ ಚೆಕ್ ಅನ್ನ ಸಂಘಟನೆ ಆಗಿರುವಂತಹ ಶರಣ ಪಂಪರಿಗೆ ಹಸ್ತಾಂತರ ಮಾಡುವುದು ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಮಂಡಲದ ಸಂಘಟನೆಯ ಪ್ರಮುಖರಾದಂತಹ ಕಿಶನ್ ಅವರು ಇವರೆಲ್ಲರೂ ಕೂಡ ಈ ಚೆಕ್ ಅನ್ನು ತಗೊಳ್ಳುವುದು ನಾನು ಕೇಳಿಕೊಳ್ತಾ ಇದ್ದೇನೆ. ಗೋವಿಂದಾಶ್ರಯ ಟ್ರಸ್ಟ್ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರು ವಿಭಾಗದ ಒಂದು ಅಡಿಯಲ್ಲಿ ಇರುವಂತಹ ಬಿಜೆಪಿಯಲ್ಲಿ ಇರುವಂತಹ ಗೋವಿಂದಾಶ್ರಯ ಟ್ರಸ್ಟ್ ಇದರ ಅದು ಕೆಲಸ ನಿರ್ವಹಿಸ್ತಾ ಇದೆ. ಅದಕ್ಕೆ ಸುಮಾರು ಲಕ್ಷ ರೂಪಾಯಿ ಖರ್ಚಿದೆ ತಿಂಗಳಿಗೆ. ಅಲ್ಲಿ ನಮ್ಮ ಗೋಮಾತೆಯನ್ನ ಪೂಜೆ ಮಾಡಿಕೊಂಡು ಸಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿನ ಒಂದು ದನವನ್ನ ಗೋಮಾತೆಯನ್ನ ನಾವು ದತ್ತು ಸ್ವೀಕಾರ ಮಾಡ್ತಾ ಇದ್ದೇವೆ 1 ವರ್ಷದ ಮಟ್ಟಿಗೆ. ಅದನ್ನ ಇವತ್ತು ಈ ಒಂದು ಚೆಕ್ಕನ್ನ ಇವತ್ತು ಹಸ್ತಾಂತರ ಮಾಡಿದ್ದೇವೆ. ಈ ಚೆಕ್ಕನ್ನ ಸಂಘಟನೆ ಪ್ರಮುಖವಾಗಿ ನಾವು ಈಗ ಹಸ್ತಾಂತರ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾಭಿಮಾನಿಗಳೇ, ಮಂದಿರದ ಈ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಎಲ್ಲ ಸಮಯ ಒಳ್ಳೆಯ ಪ್ಯೂರಿಫೈಯರ್, ವಾಟರ್ ಪ್ಯೂರಿಫೈಯರ್ ಇದನ್ನ ಸಮಿತಿಯ ಒಂದು ಆಶ್ರಯದಲ್ಲಿ ನಾವು ಅದೇ ರೀತಿ ತೇಜಸ್ ರಾಜ್ ಹಾಗೂ ತೀರ್ಥೇಶ್ ರಾಜ್ ಇವರ ಈ ಒಂದು ಸಹಕಾರದೊಂದಿಗೆ ಈ ಒಂದು ನಾವು ವಾಟರ್ ಪ್ಯೂರಿಫೈಯರ್ ನಾವು ಈ ಒಂದು ನಮ್ಮ ಮಂದಿರದ ಓಟಾರದಲ್ಲಿ ನಾವು ಅಳವಡಿಸ್ತಾ ಇದ್ದೇವೆ. ಇದನ್ನು ಕೂಡ ಇವತ್ತು ನಮ್ಮ ಅತಿಥಿ ಗಣ್ಯರಾದ ಶ್ರೀ ಶರಣ್ ಪಂಪೇಲ್ ಹಾಗೂ ಶ್ರೀಮತಿ ಶರಣ್ ಪಂಪೇಲ್ ಇಬ್ಬರು ಒಟ್ಟಿಗೆ ಸೇರಿ ಅದೇ ರೀತಿ ಎಲ್ಲ ನಮ್ಮ ಅತಿಥಿ ಗಣ್ಯರು ಹಾಗೂ ಮಂದಿರದ ಅಧ್ಯಕ್ಷರಾದಂಥ ನಾರಾಯಣ ಗೋಪಾಳ ಹಾಗೂ ದಂಪತಿ ಅದೇ ರೀತಿ ಮಹಾಪೋಷಕರಾದಂಥ ಶ್ರೀ ರಾಮಣ್ಣ ಶೆಟ್ಟಿ ಇವರೆಲ್ಲರೂ ಈ ಒಂದು ಉದ್ಘಾಟನೆಯನ್ನ ಮಾಡಬೇಕು. ಈ ಒಂದು ವಾಟರ್ ಪ್ಯೂರಿಫೈಯರ್ ಇವತ್ತು ಇಲ್ಲಿ ಲೋಕಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.